ಮಂಗಲಂ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನಃ ಮಂಗಲಂ ದೇವಕೀ ಪುತ್ರಃ ಮಂಗಲಂ ಗರುಡಧ್ವಜಃ ಶ್ರೀರಾಮಂ ಹನುಮತ್ ಸೇವ್ಯಂ ಶ್ರೀಕೃಷ್ಣಂ ಭೀಮ ಸೇವಿತಂ ಶ್ರೀವ್ಯಾಸಂ ಶ್ರೀಮದಾನಂದ ತೀರ್ಥ ಸಂಸೇವಿತಂ ಭಜೆ ಬ್ರಹ್ಮಾಂತಾಃ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಃಪತಿಃ ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಕರ ಸಂಕ್ರಾಂತಿಯ ಪರ್ವಕಾಲದಲ್ಲಿ ಈ ವರ್ಷ ಮಕರ ಸಂಕ್ರಾಂತಿಗೇ ಇಲ್ಲಿ ಮಾರಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ವಿಶೇಷವಾಗಿ ಈಗ ತಾನೇ ರಾಮ ಮೊಗೇರವರು ಹೇಳಿರುವ ಪ್ರಕಾರ ಮೊದಲಿಗೇ ಅವರು ಗುರುಗಳಿಗೆ ಆಮಂತ್ರಣವನ್ನು ಕೊಟ್ಟು ಭಕ್ತಿಪೂರ್ವಕವಾಗಿ ಅವರು ವಿನಂತಿಯನ್ನು ಮಾಡಿದ್ದಾರೆ. ಗುರುಗಳು ಮಾರಿ ಜಾತ್ರಾ ಮಹೋತ್ಸವಕ್ಕೆ ಬರಬೇಕು. ಅನೇಕ ವರ್ಷದಿಂದ ಹಿರಿಯ ಗುರುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಾವು ಕೂಡ ಈ ಹಿಂದೆ 2 ಬಾರಿ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತಿಯನ್ನು ಕೊಟ್ಟಿದ್ದೇವೆ ನಾವು. ಆದರೆ ಈ ವರ್ಷ ನಾವು ಪರ್ತಗಾಳಿಯಲ್ಲ, ಪರ್ತಗಾಳಿಗಿಂತ ಇನ್ನೂ ಮುಂದೆ ವಾಸ್ಕೋದಿಂದ ನಾವು ಬರಬೇಕಾಗತ್ತೆ. ಬರಬೇಕಾದ್ರೆ ಒಂದೇ 4 ತಾಸು 4.5 ತಾಸು ಬೇಕು, ಹೋಗ್ಲಿಕ್ಕೆ ಮತ್ತೆ 4.5 ತಾಸು ಬೇಕು. ಕಾರ್ಯಕ್ರಮ 1 ತಾಸು. ಆದರೆ ಒಂದೇ ಒಂದು ಕಾರ್ಯಕ್ರಮಕ್ಕೆ ನಾವು ಅಷ್ಟು ದೂರಿಂದ ಇಲ್ಲಿ ಬರಬೇಕು. ಬರಲಿಕ್ಕೇನು ನಮಗೆ ಚಿಂತೆ ಇಲ್ಲ, ಆದರೆ ಅಲ್ಲಿಯ ಜನರಿಗೆ ಅಲ್ಲಿ ಕಾರ್ಯಕ್ರಮಗಳು ಅದನ್ನೆಲ್ಲ ಇದು ಮಾಡಿ ಇಲ್ಲಿ ಬರಬೇಕಾಗತ್ತೆ. ಅದಕ್ಕಾಗಿ ಮೊದಲಿಗೆ ಬಂದಾಗ ನಾವು ಅವ್ರಿಗೆ ಮೊದಲಿಗೆ ಸೂಚನೆ ಕೊಟ್ಟಿದ್ವಿ. ನಾವು ಬರಲಿಕ್ಕೆ ಬಹುಶಃ ಕಠಿಣವಾಗ್ಬೋದು. ವಾಸ್ಕೋದಿಂದ ಇಲ್ಲಿ ತನಕ ಬಂದು ವಾಪಸ್ ಪುನಃ ವಾಸ್ಕೋಗೆ ಹೋಗಬೇಕು, ಸ್ವಲ್ಪ ಕಠಿಣವಾಗ್ಬೋದು ಅಂತ ಆವಾಗ ನಾವು ಸೂಚನೆ ಕೊಟ್ಟಿದ್ವಿ. ಪ್ರತಿ ವರ್ಷ 3 ಗುರುಗಳನ್ನು ಇಲ್ಲಿ ಆಮಂತ್ರಣವನ್ನು ಕೊಟ್ಟು 3 ಯತಿಗಳ ಇಲ್ಲಿ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಇಲ್ಲಿ ನಡೀತದೆ. ನಾವು ಹೀಗೆ ಕೇಳಿದ್ವಿ, ಚಿತ್ರಾಪುರ ಮಠದವರಿದ್ದಾರೆ, ಹಾಗೆ ಶ್ರೀರಾಮಕ್ಷೇತ್ರ ಧರ್ಮಸ್ಥಳದ ಯತಿಗಳು ಕೂಡ ಇದ್ದಾರೆ. ಪ್ರತಿ ವರ್ಷ 3 ಯತಿಗಳ ಉಪಸ್ಥಿತಿಯಲ್ಲಿ ಇಲ್ಲಿ ಕಾರ್ಯಕ್ರಮ ನಡೀತದೆ. ಈ ವರ್ಷ ನಮಗೆ ಬರಲಿಕ್ಕೆ ಅವಕಾಶ ಇಲ್ಲ. ಉಳಿದ ಉಭಯ ಗುರುಗಳ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿ ಯಶಸ್ವಿ ಆಗಲಿ ಅಂತ ನಾವು ಈ ರೀತಿಯಾಗಿ ಪ್ರಸ್ತಾವನೆ ಮಾಡಿದ್ವಿ. ಅವರು ಕೂಡ ಏನು ಅವ್ರಿಗೆ ಹೇಳಲಿಕ್ಕೂ ಅವಕಾಶ ಇಲ್ಲದೆ, ಸರಿ ಗುರುಗಳು ಹೇಗೆ ಹೇಳ್ತಾರೆ ಹಾಗೆ ನಾವು ನಡ್ಕೊಳ್ತೇವೆ ಅಂತ ಹೇಳಿ ಅವರು ಮುಂದಿನ ಪ್ರಯಾಣ ಮಾಡಿದರು. ಆಮೇಲೆ ತುಂಬ ದಿನಗಳಾದ ನಂತರ 1 ತಿಂಗಳಾದ ನಂತರ ಪುನಃ ಅವರು ಮತ್ತೆ ನಮ್ಮನ್ನು ವಿಚಾರಣೆ ಮಾಡಿ ಬಂದರು, ಗುರುಗಳು ಬರಲಿಕ್ಕಾಗತ್ತಾ ವಾಸ್ಕೋದಿಂದ ಅಂತ. ಆಮೇಲೆ ಪುನಃ ನಾವು ಅದನ್ನೇ ಉತ್ತರ ಕೊಟ್ವಿ, ಬಹುಶಃ ಈ ಸಂದರ್ಭದಲ್ಲಿ ಆಗ್ಲಿಕ್ಕೆ ಕಷ್ಟ, ಮುಂದಿನ ಬಾರಿ ಮತ್ತೊಮ್ಮೆ ನೋಡೋಣ ಅಂತ ಹೇಳಿದ್ವಿ. ಸರಿ ಅಂತ ಹೇಳಿ ಮತ್ತೊಮ್ಮೆ ಅವರು ಶಿರಾಲೆಗೆ ಬಂದರು. ಅದಾದ ನಂತರ ಮತ್ತೆ ಅವರು ಆಮಂತ್ರಣ ನೀಡಲಿಕ್ಕೆ ವಿನಂತಿ ಮಾಡಲಿಕ್ಕೆ ಬಂದರು. ಆವಾಗ ಅವರು ಒಂದು ವಿಷಯವನ್ನು ಹೇಳಿದರು. ಚಿತ್ರಾಪುರ ಮಠದವರು ಉತ್ತರ ಯಾತ್ರೆಗೆ ಹೋಗ್ತಾ ಇದ್ದಾರೆ. ಅವರು ಕೂಡ ಮುಹೂರ್ತ ಅಂದರೆ ಪ್ರತಿ ವರ್ಷ ಕಾರ್ಯಕ್ರಮದ ಪ್ರಥಮ ದಿನಕ್ಕೆ ಬೆಳಗ್ಗಿನ ಕಾಲದಲ್ಲಿ ಗುರುಗಳು ಬಂದು ಉದ್ಘಾಟನೆ ಮಾಡ್ತಾರೆ. ಈ ವರ್ಷ ಅವರ ಅನುಪಸ್ಥಿತಿ ಇದೆ. ಸರಿ, ಹಾಗಾದರೆ ಶ್ರೀ ಕ್ಷೇತ್ರ ರಾಮಕ್ಷೇತ್ರದ ಗುರುಗಳು ಏನು ಹೇಳಿದ್ದಾರೆ ಅಂತ ಕೇಳಿದ್ವಿ. ಅವರು ಕೂಡ ಮಹಾಕುಂಭದ ನಿಮಿತ್ತ ಅವರು ಕೂಡ ಉತ್ತರ ಭಾರತ ಯಾತ್ರೆಗೆ ಹೋಗ್ತಾ ಇದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಅವರ ಉಪಸ್ಥಿತಿ ಕೂಡ ನಮಗೆ ಸಿಗ್ತಾ ಇಲ್ಲ. ತಾವು ಕೂಡ ವಾಸ್ಕೋದಿಂದ ಉಪಸ್ಥಿತಿ ಕೊಡ್ತಿರೋ ಇಲ್ವೋ ಅನ್ನೋದು ಸಂಶಯ ಆಗ್ತಾ ಇದೆ. ಹೀಗೆ ಒಂದೇ ಒಂದು ಜಾತ್ರಾ ಮಹೋತ್ಸವ, ಈಗ ಜಾತ್ರಾ ಮಹೋತ್ಸವ ಆರಂಭವಾಗಿ 5 ಜಾತ್ರಾ ಮಹೋತ್ಸವ ಆಗಿದೆ. ಪ್ರತಿಯೊಂದು ಜಾತ್ರಾ ಮಹೋತ್ಸವದಲ್ಲಿ 3 ಗುರುಗಳ ಉಪಸ್ಥಿತಿ ಆದರೂ ಇದೆ, ಅಥವಾ 1 ಗುರುಗಳ ಉಪಸ್ಥಿತಿ ಆದರೂ ಖಂಡಿತವಾಗಿ ಸಿಕ್ಕಿದೆ ಉಪಸ್ಥಿತಿ. ಯಾವುದೇ ಗುರುಗಳ ಅನುಪಸ್ಥಿತಿಯಲ್ಲಿ ಈ ಜಾತ್ರಾ ಮಹೋತ್ಸವ ಎಂದಿಗೂ ನಡೆದಿಲ್ಲ, ಈ ತನಕವೂ ನಡೆದಿಲ್ಲ. ಈ 12 ವರ್ಷದ ಕಾಲದಲ್ಲಿ
ಒಂದು ಸಂದರ್ಭದಲ್ಲೂ ಕೂಡ ಯಾವುದೇ ಒಂದು ಗುರುಗಳ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆದಿದೆ ಎನ್ನುವ ಇತಿಹಾಸವೇ ಇಲ್ಲ. ಈಗ ಚಿತ್ರಾಪುರ ಮಠದವರು ಇಲ್ಲ, ಶ್ರೀರಾಮಕ್ಷೇತ್ರದ ಗುರುಗಳು ಕೂಡ ಉಪಸ್ಥಿತಿ ಇಲ್ಲ, ನಮ್ಮ ಉಪಸ್ಥಿತಿಯೂ ಕೂಡ ಇಲ್ಲ. ಈಗ ಗುರುಗಳ ಅನುಪಸ್ಥಿತಿಯಲ್ಲಿ ಈ ವರ್ಷದ ಜಾತ್ರಾ ಮಹೋತ್ಸವ ನಡೆದಿದೆ ಅನ್ನೋ ಇತಿಹಾಸ ಬರಬಾರ್ದು ಅನ್ನೋ ಒಂದೇ ಕಾರಣಕ್ಕಾಗಿ ನಾವು ವಾಸ್ಕೋದಿಂದ ಇಲ್ಲಿ ಬಂದು ಯಾವುದಾದ್ರೂ ಒಂದು ಗುರುಗಳ ಉಪಸ್ಥಿತಿಯಲ್ಲಿ ಆದರೂ ಕೂಡ ಜಾತ್ರಾ ಮಹೋತ್ಸವ ನಡೆದಿದೆ ಅನ್ನೋ ಇತಿಹಾಸ ಹಾಗೇ ಇರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಾವು ವಾಸ್ಕೋದಿಂದ ಇಲ್ಲಿ ಪ್ರಯಾಣ ಮಾಡಿ ಒಂದೇ ಒಂದು ತಾಸಿನ ಕಾರ್ಯಕ್ರಮ ಆದರೂ ಅಡ್ಡಿಲ್ಲ, ಆದರೆ ಇತಿಹಾಸದಲ್ಲಿ ಮುಂದಿನ ಜನ್ಮದಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಜನರು ಆ ಒಂದು ಸಂದರ್ಭದಲ್ಲಿ ಗುರುಗಳ ಉಪಸ್ಥಿತಿ ಇರಲಿಲ್ಲ ಎನ್ನುವ ಒಂದು ಶಬ್ದ ತಾಯಿಯ ಸಮೀಪದಲ್ಲಿ ಬರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಾವು ಇಷ್ಟು ಪ್ರಯಾಣ ಮಾಡಿ ಇಲ್ಲಿ ಬಂದಿದ್ದೇವೆ. ಆದರೆ ಬಂದರೆ ಏನು ನಮಗೆ ತ್ರಾಸು ಅಥವಾ ಅಡಚಣೆ ಯಾವ ರೀತಿಯಾಗೂ ಇಲ್ಲ, ಪ್ರಯಾಣ ಅಷ್ಟೇ ಒಂದೇ ವಿಷಯ. ಆದರೆ ಆ ಬಿಟ್ಟು ಬೇರೆ ನಿಮ್ಮ ಪ್ರೀತಿ, ನಿಮ್ಮ ಗೌರವ, ಗುರುಗಳಿಗೆ ನೀಡುವ ನಿಮ್ಮ ಒಂದು ಭಾವನೆ, ಶ್ರದ್ಧೆ, ಅದನ್ನು ನಾವು ಇಲ್ಲಿ ಶಿರಾಲಿ ಅಳುವೆಕೋಡಿಯಲ್ಲಿ ಮಾತ್ರ ನೋಡಲಿಕ್ಕೆ ನಮಗೆ ಸಿಗತ್ತೆ. ಅಂತಹ ಭಕ್ತರು ಇಲ್ಲಿ ನೆರೆದಿದ್ದಾರೆ. ವಿಶೇಷವಾಗಿ ಇವತ್ತು ಮಕರ ಸಂಕ್ರಾಂತಿಯ ದಿನವೇ ಇಲ್ಲಿ ಮಾರಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ನಮ್ಮಲ್ಲಿ ಹೇಗೆ ಅಂದರೆ ಸಂಸ್ಕೃತದಲ್ಲಿ ಒಂದು ಮಾತು, ಉತ್ಸುತೆ, ಉತ್ಸವ ಎನ್ನುವ ಶಬ್ದಕ್ಕೆ ಡೆಫಿನೇಷನ್ ಏನು? ನಾವು ಮಹೋತ್ಸವ ಅಂತ ಹೇಳ್ತೇವೆ, ಮಾರಿ ಜಾತ್ರಾ ಮಹೋತ್ಸವ ಅಂತ ಹೇಳ್ತೇವೆ, ಆದರೆ ಉತ್ಸವ ಅಂದರೆ ಏನು ಹೇಳ್ತಾ ಇದ್ದೀರಾ? ಮಹೋತ್ಸವ ಮಹೋತ್ಸವ ಮಹೋತ್ಸವ, ಆದರೆ ಅದರ ಅರ್ಥ ಹೇಳಪ್ಪ ಅಂದರೆ ಏನೋ ಉತ್ಸವ, ಜನ ಬರ್ತಾರೆ, ದೇವಿ ಇಲ್ಲಿ ಗದ್ದುಗೆ ಮೇಲೆ ಅಲ್ಲಿ ಆಸೀನರಾಗಿರ್ತಾಳೆ, ಪ್ರತಿಷ್ಠೆ ಆಗಿರ್ತಾಳೆ, ಹೋಗಿ ನಾವು ದರ್ಶನ ಪಡ್ತೇವೆ, ಅದೇ ಉತ್ಸವನ? ಉತ್ಸವದ ಶಬ್ದದ ಅರ್ಥ ಏನು ಅಂತ ಕೇಳಿದಾಗ ಉತ್ಸೂತೆ ಹರ್ಷಂ ಇತ್ಯೇವ ಉತ್ಸವ ಪರಿಕೀರ್ತಿತಃ ಅಂತ ಹೇಳಿದ್ದಾರೆ. ಯಾವ ನಿಮಿತ್ತದಿಂದ, ಯಾವ ಕಾರ್ಯದಿಂದ ಹರ್ಷ ಉಕ್ಕಿ ಬರುತ್ತದೆಯೋ ಅದಕ್ಕೆ ಉತ್ಸವ ಅಂತ ಹೇಳ್ತೇವೆ. ಇಲ್ಲಿ ಇಷ್ಟು ಜನ ಬಂದಿದ್ದಾರಲ್ಲ, ಯಾರಿಗಾದ್ರೂ ದುಃಖ ಇದೆಯಾ? ಇಲ್ಲಿ ಮಾರಿ ಜಾತ್ರಾ ಉತ್ಸವ ನಡೀತಾ ಇದೆ, ನನಗೆ ದುಃಖ ಆಗ್ತಾ ಇದೆ ಯಾರಾದ್ರೂ ಹೇಳ್ತಾರ? ಯಾರು ಒಬ್ರು ಕೂಡ ಹೇಳಲ್ಲ. ಎಲ್ಲರಿಗೂ ಕೂಡ ಸಂತೋಷ ಉಕ್ಕಿ ಉಕ್ಕಿ ಬರ್ತಾ ಇದೆ. 2 ವರ್ಷಕ್ಕೆ ಕಾತರರಾಗಿ ಕೂತ್ಕೊಂಡಿರ್ತೀರ, ಯಾವಾಗ ಈ ಮಾರಿ ಜಾತ್ರಾ ಉತ್ಸವ ಮತ್ತೊಮ್ಮೆ ಆಗತ್ತೆ, ಅದೇ ಹರ್ಷ ಉಕ್ಕಿ ಉಕ್ಕಿ ಬರುತ್ತದೆ. ಅದಕ್ಕಾಗಿ ಉತ್ಸೂತೆ ಹರ್ಷಂ, ತಮ್ಮ ಮನಸ್ಸಿನ ಹರ್ಷ, ಎಲ್ಲರೂ ಕೂಡ ಸಂತುಷ್ಟರಾಗಿದ್ದಾರೆ. ಗುರುಗಳು ಬಂದಿದ್ದಾರೆ ಅನ್ನೋದಕ್ಕೆ ಕೂಡ ಸಂತುಷ್ಟರಾಗಿದ್ದಾರೆ. ಮಾರಿ ಜಾತ್ರಾ ಮಹೋತ್ಸವ ನಡೀತಾ ಇದೆ ಅನ್ನೂ ಕೂಡ ಹರ್ಷವನ್ನು ಅಭಿವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕಾಗಿ ಅಂದರೆ ಉತ್ಸವಕ್ಕೆ ಡೆಫಿನೇಷನ್ ಏನಂದರೆ ತಮ್ಮ ಮನಸ್ಸಿನ ಉತ್ಸವ ಅಥವಾ ಉತ್ಸಾಹ ಅಥವಾ ಹರ್ಷ ಅದನ್ನು ಉಕ್ಕಿ ಹೊರಗೆ ತಂದಾಗ ಅದೇ ಉತ್ಸವ ಅಂತ ಹೇಳಿದ್ದಾರೆ. ಈಗ ಏನಾದರೂ ಒಂದು ದುಃಖ ಘಟನೆ ಆದರೆ ಅದಕ್ಕೆ ಉತ್ಸವ ಅಂತ ಹೇಳ್ತೀರಾ ನೀವು? ಇಲ್ಲ. ಪಾಲ್ಕಿ ಏನಾದರೂ ಇದೆ, ಪಾಲ್ಕಿ ಉತ್ಸವ ಅಂತ ಹೇಳ್ತಾರೆ, ರಥೋತ್ಸವ ಅಂತ ಹೇಳ್ತೀರಾ, ಮಾರಿ ಜಾತ್ರಾ ಉತ್ಸವ ಅಂತ ಹೇಳ್ತೀರಾ. ಯಾವಾಗ ಹೇಳ್ತೀರಾ? ಎಲ್ಲ ಕಡೆ ಸಂತೋಷ ಯಾವಾಗ ಹರಡ್ತಾ ಇದೆ ಆಗ ಅದನ್ನು ನೀವು ಉತ್ಸವ ಅಂತ ಹೇಳ್ತಿದ್ದಾರೆ. ಅದೇ ರೀತಿಯಾದ ಉತ್ಸವದಲ್ಲಿ ಇಂದು ಗುರುಗಳ ಉಪಸ್ಥಿತಿಯಲ್ಲಿ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಅದಲ್ಲದೆ ಇವತ್ತು ಮಕರ ಸಂಕ್ರಾಂತಿಯ ಬಗ್ಗೆ ಹೇಳುವಾಗ ಎಲ್ಲ ದೇಶದ ಎಲ್ಲ ರಾಜ್ಯಗಳಲ್ಲಿ ಆ ರೀತಿಯಿಂದ ಪರಂಪರೆ ಬೇರೆ ಇರ್ಬೋದು, ಆಚರಣೆ ಬೇರೆ ಇರ್ಬೋದು, ಆದರೆ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡುವ ಹಬ್ಬ ಎಲ್ಲರಿಗೂ ಇದೆ. ನಿಮ್ಮ ಆಂಧ್ರ ಆ ಕಡೆ ಎಲ್ಲ ಹೇಳಿದರೆ ಪೊಂಗಲ್ ಅಂತ ಅವರು ಹೆಸರಿಡ್ತಾರೆ. ಗುಜರಾತು, ಉತ್ತರ ಪ್ರದೇಶ ಆ ಭಾಗದಲ್ಲೆಲ್ಲ ಗಾಳಿಪಟ ಎಲ್ಲ ಹಾರಿಸಿ ಅಲ್ಲಿ ಉತ್ಸವವನ್ನು ಆಚರಣೆ ಮಾಡ್ತಾರೆ. ನಮ್ಮ ಕರ್ನಾಟಕ ಭಾಗದಲ್ಲಿ ಇಲ್ಲಿ ಎಳ್ಳು ಬೆಲ್ಲ ಇದನ್ನೆಲ್ಲ ಇದು ಮಾಡಿ ಸೇವನೆ ಮಾಡಿ ಆ ರೀತಿಯಿಂದ ಉತ್ಸವವನ್ನು ಆಚರಣೆ ಮಾಡ್ತಾರೆ. ಆಚರಣೆಯ ಪದ್ಧತಿ ಬೇರೆ ಇರ್ಬೋದು, ಆದರೆ ಮಕರ ಸಂಕ್ರಾಂತಿ ಎಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಕೆಲವರಿಗೆ ಒಂದು ಭಾವನೆ, ಈ ಉತ್ಸವ ಎಲ್ಲ ಬೇಕಾ? ದೇವಸ್ಥಾನ ಉತ್ಸವ, ಇಷ್ಟೊಂದು ಪೆಂಡಾಲ್ ಹಾಕೋದು, ಇದು ಅದು ದೇವರ ಇದು ಎಲ್ಲ ಬೇಕಾ ಇದು ಏನೋ ಭಾವನೆ ಕೆಲವರಿಗೆ ಬರ್ಬೋದು, ಕೆಲವರು ಬರದೇ ಇರಬಹುದು, ಅಥವಾ ವಿಭಿನ್ನ ರೀತಿಯಾದ ವಿಚಾರ ಧೋರಣೆಗಳು ನಿಮ್ಮ ಎದುರುಗಡೆ ಕಾಣಬಹುದು. ಇದಕ್ಕೆ ಒಂದೇ ಉದಾಹರಣೆ ಏನಂದ್ರೆ, ಈ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಅನೇಕರು ಗಾಳಿಪಟವನ್ನು ಹಾರಿಸ್ತಾರೆ. ಗಾಳಿಪಟ ಹಾರಿಸುವಾಗ 2 ಬೇಕು ನಿಮಗೆ. ಒಂದು ಗಾಳಿಪಟ ಬೇಕು,
ಒಂದು ಅದಕ್ಕೆ ಏನು ಬೇಕು, ದಾರ ಬೇಕು. ಎರಡು ಮಹತ್ವದ್ದು, ಒಂದು ಗಾಳಿಪಟ, ಒಂದು ದಾರ. ಒಂದು ದಿನ ಇದೇ ರೀತಿಯಾಗಿ ಹಬ್ಬವನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿ ತಂದೆ ಮತ್ತು ಮಗ ಇಬ್ಬರೂ ಕೂಡ ಒಂದು ಇದೇ ರೀತಿಯಾದ ಮಕರ ಸಂಕ್ರಾಂತಿ ಹಬ್ಬದಲ್ಲಿ ಎಲ್ಲೋ ಗಾಳಿಪಟ ಹಾರಿಸ್ಲಿಕ್ಕೆ ಹೋಗ್ತಾರೆ. ಅದನ್ನು ನೋಡ್ಲಿಕ್ಕೆ ಹೋಗ್ತಾರೆ. ನೋಡ್ಲಿಕ್ಕೆ ಹೋದಾಗ ಮಗ ಹೇಳ್ತಾನೆ, ನಾನು ಕೂಡ ಗಾಳಿಪಟವನ್ನು ಹಾರಿಸ್ಬೇಕು ಅಂತ. ಸರಿ ಅಂತ ಹೇಳಿ ತಂದೆ ಹೋಗಿ ಗಾಳಿಪಟ ತರಿಸ್ತಾನೆ. ಅದನ್ನು ದಾರ ಎಲ್ಲ ಫೋಣಿಸಿ ಆಮೇಲೆ ಆ ಗಾಳಿಪಟವನ್ನು ಹಾರಿಸ್ತಾರೆ. ಗಾಳಿಪಟ ಹಾರಿದಷ್ಟ ಎಷ್ಟೋ ಎತ್ತರಕ್ಕೆ ಹೋಗುತ್ತೆ ಗಾಳಿಪಟ. ಗಾಳಿಪಟ ಎತ್ತರಕ್ಕೆ ಹೋದಾಗ ಆ ಮಗು ಹೇಳ್ತಾನೆ, ಈ ದಾರದಿಂದ ಗಾಳಿಪಟ ಅಲ್ಲಿಗೆ ನಿಂತಿದೆ, ಈ ದಾರವನ್ನು ಕಟ್ ಮಾಡಿದರೆ ಏನಾಗುತ್ತೆ, ಇನ್ನೂ ಗಾಳಿಪಟ ಮತ್ತೆ ಏರಕ್ಕೆ ಹೋಗುತ್ತೆ, ಮತ್ತೆ ಎತ್ತರಕ್ಕೆ ಹೋಗ್ಬೋದು ಅಂತ ಹೇಳಿ ಮಗ ಏನು ಸೂಚನೆ ಮಾಡ್ತಾನೆ, ಅಪ್ಪ ಇದು ಗಾಳಿಪಟ ದಾರ ಕಟ್ ಮಾಡೋಣ, ಗಾಳಿಪಟ ಇನ್ನೂ ಎತ್ತರಕ್ಕೆ ಹೋಗುತ್ತೆ ಅಂತ ಹೇಳ್ತಾನೆ. ಆಗ ತಂದೆ ಏನು ಹೇಳಲ್ಲ, ಮಗು ಹೇಗೆ ಹೇಳ್ತಾನಲ್ಲ ಹಾಗೆ ಅದನ್ನು ದಾರವನ್ನು ಕಟ್ ಮಾಡ್ತಾನೆ. ಕೆಲವು ಸಮಯದ ನಂತರ ಗಾಳಿಪಟ ಏನೋ ಸ್ವಲ್ಪ ಮೇಲೆ ಎತ್ತರಕ್ಕೆ ಹೋಯಿತು. ಅದ್ರ ಕೊನೆಗೇನಾಯ್ತಂದರೆ ಯಾವುದೋ ಒಬ್ಬರ ಬಿಲ್ಡಿಂಗ್ ಟೆರೆಸ್ ಮೇಲೆ ಹೋಗಿ ಆಮೇಲೆ ಕೆಳಗೆ ಬೀಳ್ತು. ಆಮೇಲೆ ಮಗುಗೆ ಬೇಜಾರಾಯಿತು. ಈಗ ತಾನು ಎಷ್ಟು ಎತ್ತರಕ್ಕೆ ಹೋಗ್ತಾ ಇತ್ತು, ಈ ದಾರವನ್ನು ಕಟ್ ಮಾಡಿದ ತಕ್ಷಣ ಸ್ವಲ್ಪ ಏನೋ ಮೇಲೆ ಹೋಯಿತು, ಆದರೆ ಕೊನೆಗೆ ಎಲ್ಲಿ ಬಂತು, ಕೆಳಗೇನೆ ಬಂತು. ಆಗ ಆ ಮಗು ಕೇಳ್ತು ತಂದೆಗೆ, ಯಾಕೆ ಹೀಗಾಯಿತು? ಆಗ ತಂದೆ ಹೇಳ್ತಾನೆ, ಆ ಗಾಳಿಪಟಕ್ಕೆ ದಾರನೇ ಮುಖ್ಯ ಮಾರ್ಗದರ್ಶಕ. ಆ ದಾರ ನಮಗೆ ಏನು ಅನಿಸ್ತದೆ ಅಂದರೆ, ಆ ದಾರ ಇರೋದರಿಂದ ಗಾಳಿಪಟ ಮೇಲೆ ಎತ್ತರಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆ ದಾರದಿಂದ, ಆ ದಾರ ಏನೋ ಕಾರಣದಿಂದ ಗಾಳಿಪಟ ಎತ್ತರಕ್ಕೆ ಹೋಗ್ತಾ ಇಲ್ಲ. ಆ ದಾರವನ್ನು ಕಟ್ ಮಾಡಿದರೆ, ಸಂಪರ್ಕವನ್ನು ಕಟ್ ಮಾಡಿದರೆ ಏನಾಗುತ್ತೆ, ಗಾಳಿಪಟ ಎತ್ತರಕ್ಕೆ ಹೋಗುತ್ತೆ ಎನ್ನೋ ನಿನ್ನ ಭಾವನೆ. ಆದರೆ ಹಾಗಲ್ಲ. ಆ ಗಾಳಿಪಟಕ್ಕೆ ಎಷ್ಟೇ ಮೇಲೆ ಹಾರಕ್ಕೆ ಹೋಗಬೇಕಾದ್ರೂ ಕೂಡ ದಾರದ ಅವಶ್ಯಕತೆ ಇದ್ದೇ ಇದೆ. ಎಷ್ಟೇ ಮೇಲೆ ಹೋದರೂ ಕೂಡ ಅವಶ್ಯಕತೆ ಇದೆ. ಗಾಳಿ ಕಡಿಮೆ ಆದಾಗ ಗಾಳಿಪಟವನ್ನು ನಿಯಂತ್ರಣ ಮಾಡಬೇಕು. ಜೋರು ಗಾಳಿ ಬಂದಾಗ ಅದನ್ನು ಮುಂದೆ ಹೋಗಲಿಕ್ಕೆ ಕೂಡ ಈ ದಾರನೇ ಸಹಕಾರ. ಅಂದರೆ ಗಾಳಿ ಕಡಿಮೆ ಇದ್ದಾಗಲೂ ಕೂಡ ಈ ದಾರ ಸಹಾಯ ಮಾಡುತ್ತೆ. ಜೋರು ಗಾಳಿ ಬಂದಾಗಲೂ ಕೂಡ ಮಾರ್ಗವನ್ನು ಕೊಡಲಿಕ್ಕೆ ಇದೇ ದಾರ ಉಪಯೋಗಿಸ್ತಾ ಇರ್ತೇವೆ ನಾವು. ಆದರೆ ಆ ದಾರವನ್ನು, ಸಂಪರ್ಕವನ್ನು ಕಟ್ ಮಾಡಿದರೆ ಗಾಳಿಪಟ ಕೆಳಗೆ ಬರುತ್ತೆ. ನಮ್ಮ ಜೀವನದಲ್ಲೂ ಕೂಡ ಹಾಗೆ. ನಾವು ಕೂಡ ಏನು ಹೇಳ್ತೀವಿ ಅಂದರೆ, ನಾವು ಮೇಲೆ ಹೋಗಲಿಕ್ಕೆ, ನನಗಿನ್ನೂ ಮೇಲೆ ಹೋಗಬೇಕು, ಎತ್ತರಕ್ಕೆ ಹೋಗಬೇಕು, ಆದರೆ ತಂದೆ ತಾಯಿ, ದೇವಸ್ಥಾನ, ಈ ದೇವ ಪರಂಪರೆ ಇದನ್ನೆಲ್ಲ ಆಚರಣೆ ಮಾಡಬೇಕು, ಇದರಿಂದ ನಾನು ಮೇಲೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇದನ್ನೆಲ್ಲ ಪರಂಪರೆಯನ್ನು ಆಚರಣೆ ಮಾಡಬೇಕು, ವರ್ಷಕ್ಕೆ ಇಲ್ಲಿ ಬರಬೇಕು, ತಂದೆ ತಾಯಿರನ್ನು ನೋಡಬೇಕು, ಅವರನ್ನು ನೋಡಬೇಕು ಎನ್ನೋ ಕಾರಣದಿಂದ ನನಗೆ ಇಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಬೆಂಗಳೂರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, USA ನನಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಇನ್ನೂ ಎತ್ತರ ಮಟ್ಟಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನು ಅಂದರೆ, ಈ ಪರಂಪರೆಯನ್ನು ಆಚರಣೆ ಮಾಡಬೇಕಾಗತ್ತೆ, ತಂದೆ ತಾಯಿರನ್ನು ನೋಡಬೇಕಾಗತ್ತೆ. ಇವರೆಲ್ಲ ದಾರ ಅಲ್ಲವಾ, ನಾವು ಗಾಳಿಪಟ. ನಮ್ಮನ್ನು ಹಿಡಿದವ್ರು ಯಾರು? ಇದೇ ತಂದೆ ತಾಯಿ, ನಮ್ಮ ಪರಂಪರೆ, ನಮ್ಮ ಮನೆತನ. ಇದೆಲ್ಲ ಇರೋದರಿಂದ ಏನಾಗ್ತಾ ಇದೆ, ನಾನು ಇನ್ನೂ ಎತ್ತರಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇದನ್ನು ನಾನು ಕಟ್ ಮಾಡಿದರೆ, ತಂದೆ ತಾಯಿರು ಯಾರಾದರೆ ಒಂದು ಊರಿನಲ್ಲಿ ಇರ್ತಾರೆ, ನಾನು USA ಇರ್ತೇನೆ, ಆಗ ನಾನು ಎತ್ತರಕ್ಕೆ ಹೋಗ್ತೇನೆ, ಸ್ವಲ್ಪ ಎತ್ತರಕ್ಕೆ ಹೋಗ್ಬೋದು ಅಷ್ಟೇ, ಸ್ವಲ್ಪ ಎತ್ತರಕ್ಕೆ ಹೋಗ್ಬೋದು. ಆದರೆ ಒಂದು ದಿನ ಮತ್ತೆ ಕೆಳಗೆ ಬರಬೇಕಾಗತ್ತೆ. ಯಾಕಂದರೆ ಸಂಪರ್ಕ ಬಿಟ್ಟಾಯ್ತಲ್ಲ, ದೇವರ ಸಂಪರ್ಕ ಇಲ್ಲ, ತಂದೆ ತಾಯಿಗಳ ಸಂಪರ್ಕ ಇಲ್ಲ, ಯಾರು ಬಂಧುಗಳ ಸಂಪರ್ಕ ಇಲ್ಲ. ದಾರ ಹೇಗೆ ಕಟ್ ಮಾಡಿದರೆ ಗಾಳಿಪಟ ಕೆಳಗೆ ಬರುತ್ತೋ ಹಾಗೆ ತಂದೆ ತಾಯಿಯ ಸಂಬಂಧ, ಅದೇ ರೀತಿಯಾಗಿ ತಾಯಿಯ ಸಂಬಂಧವನ್ನು ಕಟ್ ಮಾಡಿದರೆ ನೀವು ಮೇಲೆ ಸ್ವಲ್ಪ ಮೇಲೆ ಎತ್ತರಕ್ಕೆ ಹೋಗ್ಬೋದು, ಆದರೆ ಒಂದಿನ ಮತ್ತೆ ಕೆಳಗೆ ಬರುತ್ತೆ. ಅದಕ್ಕಾಗಿ ಪ್ರತಿ 2 ವರ್ಷಕ್ಕೆ ಈ ಕಾರ್ಯಕ್ರಮವನ್ನು ಮಾಡಿದಾಗ ಎಷ್ಟೋ ಸಾವಿರ ಭಕ್ತರು ಇಲ್ಲಿ ಬರ್ತಾರೆ. ಯಾಕೆಂದರೆ ಸಂಪರ್ಕ ಕಡಿತವಾಗಬಾರ್ದು. ಸಂಪರ್ಕ ಕಡಿತವಾದರೆ ನಮ್ಮ ಜೀವನದಲ್ಲಿ ಅವನತಿ ನಿಶ್ಚಯ ಅಂತ ಎಲ್ಲ ಜನರಿಗೂ ಗೊತ್ತಿರೋದರಿಂದ ಮಕರ ಸಂಕ್ರಾಂತಿ ಹಬ್ಬ ಇದ್ದರೂ ಕೂಡ ಇಷ್ಟು ಜನ ಇಲ್ಲಿ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅಂದರೆ ಜನರ ಎಷ್ಟು ಭಾವನೆ ಇದೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಇದನ್ನು ಬಿಟ್ಟು ಮತ್ತೆ ಬೇರೆ ಏನು ಬೇಕಾಗಿಲ್ಲ. ಇಲ್ಲಾಂದರೆ ಹಬ್ಬ ಇದೆ, ಇವತ್ತು ಹೇಗೆ ಹೋಗ್ಬೋದು ಜಾತ್ರೆಗೆ, ಮನೆಯಲ್ಲಿ ಹಬ್ಬ ಇದೆ ಹೇಗೆ ಹೋಗ್ಬೋದು? ಇಲ್ಲ, ಹಬ್ಬ ಇದ್ದರೂ ಕೂಡ
ಬರೋ ಸಮಯವೇನಾದರೆ ವ್ಯತ್ಯಾಸ ಆಗ್ಬೋದು. ಬೆಳಗ್ಗೆ ಬಂದವರು ಸಾಯಂಕಾಲ ಬರ್ಬೋದು, ಇಲ್ಲ ಸಾಯಂಕಾಲ ಬಂದವರು ರಾತ್ರಿ ಬರ್ಬೋದು, ಆದರೆ ಸಂಪರ್ಕ ಮಾತ್ರ ಬಿಡೋದಿಲ್ಲ. ಅದಕ್ಕಾಗಿ ಆ ತಾಯಿಯ ಸಂಪರ್ಕ ಇರಬೇಕು. ನಮಗೂ ಕೂಡ ನಮಗೂ ಕೂಡ ಇದು ಅಳವಡಿಕೆ ಆಗತ್ತೆ. ನಾವು ಕೂಡ ಸಂಪರ್ಕ ಬಿಡಬಾರ್ದು. ನಾವು ಕೂಡ ಸಂದರ್ಭ ಇದ್ದಾಗ ಇಲ್ಲಿ ಬಂದು ತಾಯಿಯ ದರ್ಶನ ಪಡೆದು ಇಲ್ಲಿ ಒಂದು ಮಂಗಳಾರತಿ ಮಾಡಿದರೂ ಕೂಡ ಸಾಕು, ನಮಗೂ ಕೂಡ ಅದರಿಂದ ಒಂದು ಸಮಾಧಾನ ಇದೆ. ಯಾಕೆಂದರೆ ಅನೇಕ ವರ್ಷದಿಂದ ಇದು ಪರಂಪರೆ ನಡ್ಕೊಂಡು ಬರ್ತಾ ಇದೆ. ದೂರ ಆಗತ್ತೆ ಅಂತ ನಾವು ಕೂಡ ಹೀಗೆ ಮಾಡ್ತಾ ಹೋದರೆ ಆಮೇಲೆ ಇದೇ ಪರಂಪರೆ ಮುಂದುವರಿಸ್ತಾ ಹೋಗಬೇಕಾಗತ್ತೆ. ಆದ್ದರಿಂದ ತಾಯಿಯ ಅನುಗ್ರಹದಿಂದ ಅದನ್ನು ನೆನಪು ಮಾಡಿಕೊಟ್ಟಿದ್ದಾರೆ ಇರ್ಬೋದು. ಅದಕ್ಕಾಗಿ ಸಂಪರ್ಕ ಕಡಿತವಾಗದೆ ವಾಸ್ಕೋದಿಂದ ಪುನಃ ಇಲ್ಲಿ ಬರೋ ಹಾಗೆ ತಾಯಿ ಮಾಡಿದ್ದಾಳೆ. ಅದಲ್ಲದೆ ನಾವು ಅನೇಕರಿಗೆ ಸ್ವರ್ಗಲೋಕ ಬೇಕು, ಆ ಲೋಕ ಬೇಕು, ನಮ್ಮೆಲ್ಲ ಬಯಕೆ ಇದ್ದೇ ಇರುತ್ತೆ. ತಾಯಿ ಹತ್ರ ಏನು ಬೇಡಬೇಕಾದೇನು ಏನಿಲ್ಲ ನಮಗೆ. ತಾಯಿಗೆ ಅಂದರೆ ತಾಯಿಯ ಮನಸ್ಸು ಎಲ್ಲರಿಗೂ ಗೊತ್ತು. ನಾವೇನು ಹೇಳಬೇಕಾಗಿಲ್ಲ. ನಾವು ಹೇಳೋಕ್ಕಿಂತ ಪೂರ್ವದಲ್ಲಿ ನಾವು ಅಮ್ಮ ಅಂತ ಹೇಳಿದ ತಕ್ಷಣ ತಾಯಿಗೆ ಗೊತ್ತಾಗತ್ತೆ ಆ ಮಗುವಿನ ಮನಸ್ಸಿನಲ್ಲಿ ಯಾವ ರೀತಿಯಾದ ಭಾವನೆ ಇದೆ ಅಥವಾ ಏನು ವಿಚಾರ ಇದೆ ಅನ್ನೋದು ತಾಯಿಗೆ ಗೊತ್ತಾಗತ್ತೆ. ಉದಾಹರಣೆಗೆ ನಾವು ಅನೇಕ ಬಾರಿ ಈ ಉದಾಹರಣೆಯನ್ನು ಕೊಡ್ತೇವೆ. ಆ ಮಗುವಿನ ವಯಸ್ಸು 5 ವರ್ಷ ಇದ್ದಾಗ ಅಮ್ಮ ಅಮ್ಮ ಅಂತ ಕರೀತಾಳೆ. ಆಗ ತಾಯಿ ಹೊಟ್ಟೆ ಹಸಿವೆ ಆಗ್ತಾ ಇದೆ, ಆ ಮಗು ಏನಾದರೂ ಬೇಕಾ, ತಿಂಡಿ ಬೇಕಾ ಅಂತ ತಾಯಿ ಕೇಳ್ತಾಳೆ. ಆ ಶಬ್ದದಿಂದ ಗೊತ್ತಾಯಿತು ಮಗುವಿಗೆ ಹೊಟ್ಟೆ ಹಸಿವೆ ಆಗ್ತಾ ಇದೆ ಅಂತ. ಯಾವಾಗ 5 ವರ್ಷ ಬಾಲಕನಾಗಿದ್ದಾಗ ಅಮ್ಮ ಅಂತ ರೋದನ ಮಾಡಿದಾಗ ತಾಯಿ ಹೊಟ್ಟೆ ಹಸಿವಾಗ್ತಾ ಇದೆ ಆ ಮಗು ಅಂತ ಕೇಳ್ತಾಳೆ. ಅದೇ ಮಗು 16 ವಯಸ್ಸಿಗೆ ಬಂದಾಗ ಅಮ್ಮ ಅಮ್ಮ ಅಂತ ಕರೆದಾಗ ಪಾಕೆಟ್ ಮನಿ ಎಷ್ಟು ಬೇಕು ನಿನಗೆ ಅಂತ ತಾಯಿನೇ ಹೇಳಿಬಿಡ್ತಾಳೆ. ಯಾಕೆಂದರೆ ಆ ವಯಸ್ಸಿಗೆ ಅಮ್ಮ ಅಮ್ಮ ಅಂತ ಹೀಗೆ ಪ್ರೀತಿಯಿಂದ ಕರಿತಾ ಇದ್ದಾನಂದರೆ ಅವನ ಮನಸ್ಸಿನಲ್ಲಿ ಏನೋ ಇದೆ, ಪಾಕೆಟ್ ಮನಿ ಎಷ್ಟು ಬೇಕು ಹೇಳು ಅಂತ ಕೇಳ್ತಾಳೆ. ಅದೇ ಮಗು 16ರಿಂದ 25 ವರ್ಷ ಬಂದಾಗ ಅಮ್ಮ ಅಮ್ಮ ಅಂತ ಕೇಳ್ದ ಯಾವ ಅಂದರೆ ಗರ್ಲ್ಫ್ರೆಂಡ್ ಯಾರು ಅಂತ ತಾಯಿನೇ ಕೇಳ್ತಾಳೆ. ಅಂದರೆ ಪ್ರೀತಿ ವಿವಾಹನೋ ಏನೋ ಇರ್ಬೋದು. ಆಗ ಅಮ್ಮ ಅಮ್ಮ ಅಂತ ಕೇಳಿದಾಗ ತಾಯಿ ಹತ್ರನೇ ಹೋಗಬೇಕಲ್ಲ, ಹೀಗೀಗೆ ನಾನು ಪ್ರೀತಿ ವಿವಾಹ ಮಾಡಿದ್ದೇನೆ, ಒಪ್ಪಿಗೆ ಬೇಕು ಅಂತ. ಆಗ ತಾಯಿನೇ ಕೇಳಿದೆ ಯಾರವಳು ಅಂತ. ಅದೇ 5 ಆಯಿತು, 16 ಆಯಿತು, ಅಥವಾ ಆಮೇಲೆ 25 ಆಯಿತು. ಆಮೇಲೆ ಅದೇ ಮಗು 40 ವರ್ಷ ಆದ ನಂತರ ಅಮ್ಮ ಅಮ್ಮ ಅಂತ ಕರೆದಾಗ ಅದೇ ತಾಯಿ, ನಾನು ಹೇಳಿಲ್ವಾ ಅವಳ ಜೊತೆ ಮದುವೆ ಆಗಬಾರ್ದು ಅಂತ ನಾನು ಹೇಳಿಲ್ಲಲ್ವಾ ನಿನಗೆ? 40 ವರ್ಷಕ್ಕೆ ಅಮ್ಮ ಅಮ್ಮ ಅಂತ ಕರೆದಾಗ ಗೊತ್ತಾಯಿತು ತಾಯಿಗೆ ಏನೋ ಕಷ್ಟ ಇದೆ ಇವನಿಗೆ ಅಂತ. ಅದೇ ಮಗು 60 ವರ್ಷಕ್ಕೆ ಬಂದಾಗ ಅಮ್ಮ ಅಮ್ಮ ಅಂತ ಕರೆದ ಯಾವ ಪೇಪರಿಗೂ ಸೈನ್ ಮಾಡಲ್ಲ ನಾನು. 60 ವರ್ಷ ಆಯ್ತಲ್ಲ ಈಗ, ಆಗ ಏನಾದರೂ ಸೈನ್ ಮಾಡೋದಿರ್ತದೆ, ಆವಾಗ ಅಮ್ಮ ಅಮ್ಮ ಏನಾದರೂ ಸೈನ್, ಅದು ತಾಯಿಗೂ ಗೊತ್ತಿದೆ. ಅದೇ ರೀತಿಯಾಗಿ ಅಳ್ವೆಕೋಡಿಯಲ್ಲಿರುವ ತಾಯಿಗೂ ಗೊತ್ತಿದೆ ನೀವು ಜಾತ್ರೆಗೆ ಯಾವ ಕಾರಣದಿಂದ ಬರ್ತಾ ಇದ್ದೀರಾ, ನಿಮ್ಮ ಜೀವನದಲ್ಲಿ ಏನು ಕಷ್ಟ ಇದೆ, ನಿಮ್ಮ ಜೀವನದಲ್ಲಿ ಏನು ಆಗ್ತಾ ಇದೆ, ಅದೆಲ್ಲವೂ ಕೂಡ ಈ ಮಾರಿ ಜಾತ್ರೆಯಲ್ಲಿರುವ ತಾಯಿಗೂ ಕೂಡ ಗೊತ್ತಿದೆ. ನೀವು ಹೇಳಬೇಕಂತ ಇಲ್ಲ. ತಾಯಿಯ ಮನಸ್ಸಿನಲ್ಲಿ ನನ್ನ ಭಕ್ತರಿಗೆ ಏನು ತೊಂದರೆ ಆಗ್ತಾ ಇದೆ, ನನ್ನ ಮಕ್ಕಳಿಗೆ ಏನಾಗ್ತಾ ಇದೆ, ಅದೆಲ್ಲವೂ ಕೂಡ ತಾಯಿಗೆ ಗೊತ್ತಿದೆ. ಅದಕ್ಕಾಗಿ ತಾಯಿ ಹತ್ರನೇ ನಾವು ಎಲ್ಲವನ್ನ ಬೇಡ್ತೇವೆ. ವಿಶೇಷವಾಗಿ ಇದೇ ರೀತಿಯಾದ ಒಂದು ಸಭಾ ಕಾರ್ಯಕ್ರಮ ಆಗ್ತಾ ಇರುವಾಗ ಯಾರೋ ಒಬ್ಬ ಪ್ರವಚನಕಾರ ಹೇಳ್ತಾನೆ, ಯಾರಿಗೆ ಸ್ವರ್ಗಲೋಕಕ್ಕೆ ಹೋಗಬೇಕು ಅವರೆಲ್ಲರೂ ಕೂಡ ಕೈ ಎತ್ತಬೇಕು ಅಂತ ಹೇಳ್ತಾನೆ. ಹೀಗೆ ಎಷ್ಟೋ ಜನ ಅಲ್ಲಿ ನೆರೆದಿರ್ತಾರೆ. ಎಲ್ಲರೂ ಕೂಡ ಒಂದು ಕೈ ಇಲ್ಲ 2 ಕೈ ಎತ್ತುತ್ತಾರೆ. ನನಗೆಲ್ಲರಿಗೂ ಸ್ವರ್ಗಲೋಕಕ್ಕೆ ಹೋಗಬೇಕು ಅಂತ ಎಲ್ಲರಿಗೂ ಆಸೆ. ಒಂದು ಕೈ ಅಲ್ಲ 2 ಕೈ ಎತ್ತಿದ್ದಾರೆ. ಈಗಲೇ ಹೋಗಬೇಕು ಅವ್ರಿಗೆ ಸ್ವರ್ಗಲೋಕ ನೋಡಬೇಕು ಅನ್ನೋದು. ಎಲ್ಲರೂ ಕೂಡ ಕೈ ಎತ್ತಾರೆ. ಆದರೆ ಒಬ್ಬಳು ಮುದುಕಿ, ವಯೋವೃದ್ಧಳಾಗಿರುವ ಆ ಮುದುಕಿ, ಅವಳು ಮಾತ್ರ ಕೈಯನ್ನ ಎತ್ತಲ್ಲ. ಆ್ಯಕ್ಚುಲಿ ಹಾಗೆ ನೋಡಿದರೆ ಮೊದಲಿಗೆ ಕೈ ಅವಳೇ ಎತ್ತಬೇಕು. ವಯೋವೃದ್ಧಳಾಗಿದ್ದಾಳೆ, ಆದರೆ ಅವಳು ಕೈಯನ್ನ ಎತ್ತಲ್ಲ. ಆಗ ಪ್ರವಚನಕಾರ ಸ್ವಲ್ಪ ದಿಗ್ಭ್ರಮೆರಾಗಿ ಎಲ್ಲರೂ ಕೈ ಎತ್ತಿದ್ದಾರೆ, ಇವಳು ಯಾಕೆ ಕೈ ಎತ್ತಿಲ್ಲ ಅನ್ನೋ ಒಂದು ವಿಚಾರ ಆ ಪ್ರವಚನಕಾರನ ಮನಸ್ಸಿನಲ್ಲಿ ಇದಾಗ್ತಾ ಇರುವಾಗ ಆ ಮುದುಕಿನೇ ಕೇಳ್ತಾನೆ,
ನಿನಗೆ ಸ್ವರ್ಗಲೋಕಕ್ಕೆ ಹೋಗ್ಲಿಕ್ಕೆ ಇಷ್ಟ ಇಲ್ವಾ ಅಂತ. ಇಲ್ಲಿ ಯಾರ್ಯಾರು ಜನ ಇದ್ದಾರಲ್ಲ ಎಲ್ಲರೂ ಕೈ ಎತ್ತಿದ್ದಾರೆ. ಅವರೆಲ್ಲರೂ ಸ್ವರ್ಗಲೋಕಕ್ಕೆ ಹೋದರೆ ನನಗೆ ಈ ಭೂಲೋಕವೇ ಸ್ವರ್ಗಲೋಕ ಆಗತ್ತೆ, ಅದಕ್ಕಾಗಿ ನನಗೆ ಮತ್ತೆ ಸ್ವರ್ಗಲೋಕ ಬೇಡ ಅಂತ ಹೇಳಿದ್ರು. ನಮ್ಗೆ ಏನು ಸಿಕ್ಕಿದೆ ಅಲ್ಲ ಅದೇ ನಮ್ಗೆ ಸ್ವರ್ಗಲೋಕ. ಬೇರೆ ಸ್ವರ್ಗವನ್ನು ನೋಡ್ಲಿಕ್ಕೆ ನಮ್ಗೆ ಹೋಗೋದು ಬೇಕಾಗಿಲ್ಲ. ಈ ತಾಯಿಯ ಪಾದದಲ್ಲೇನೆ ನಮ್ಗೆ ಸ್ವರ್ಗ ಇರುವಾಗ ಬೇರೆ ಸ್ವರ್ಗ ನಮ್ಗೆ ಯಾಕೆ ಬೇಕು? ಅಂತಹ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲರೂ ಕೂಡ ಇಲ್ಲಿ ನೆರೆದಿದ್ದೀರಾ. ಜನರ ಒಂದು ಉತ್ಸಾಹ, ಇಲ್ಲಿಯ ಪ್ರೀತಿ, ಇಲ್ಲಿಯ ವಿಶ್ವಾಸ, ಇಲ್ಲಿಯ ಭಕ್ತಿ, ಇದೇ ಒಂದು ದ್ಯೋತಕ, ಇದೇ ಒಂದು ಸಾಕ್ಷಿ. ತಾಯಿ ಯಾವ ರೀತಿಯಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿ ರೀತಿಯಾಗಿ ನಡೆಸ್ಕೊಂಡು ಬಂದಿದ್ದಾಳೆ ಹಾಗೂ ನಮ್ಮನ್ನು ಹೇಗೆ ಪ್ರೇರಣೆ ಕೊಡ್ತಾಳೆ, ಹೇಗೆ ಮಾರ್ಗದರ್ಶನ ನೀಡ್ತಾಳೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಇವತ್ತಿನ ದಿನ ಅನೇಕ ಭಕ್ತಾದಿಗಳು ಈ ಮಾರಿಜಾತ್ರಾ ಮಹೋತ್ಸವದ ನಿಮಿತ್ತದಿಂದ ಇಲ್ಲಿ ನೆರೆದಿದ್ದೀರಾ. ಮುಂದಿನ ದಿನಗಳಲ್ಲಿ ತಾಯಿಯ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕಷ್ಟನೋ ಅಡಚಣೆನೋ ಅಥವಾ ಯಾವುದೇ ರೀತಿಯಾದ ಉದ್ಯೋಗದಲ್ಲಿ, ವ್ಯವಸಾಯದಲ್ಲಿ, ಆರೋಗ್ಯದಲ್ಲಿ ಅಥವಾ ಯಾವುದೇ ಒಂದು ಕಿರಿಕಿರಿ ಸಮಸ್ಯೆ ಯಾವುದೇ ಇದ್ದರೂ ಕೂಡ ಆ ತಾಯಿಯ ಅನುಗ್ರಹದಿಂದ ಎಲ್ಲವೂ ಕೂಡ ಪರಿಹಾರವಾಗಲಿ ಎಂದು ನಾವು ತಾಯಿ ಹತ್ರ ಪ್ರಾರ್ಥನೆ ಮಾಡುತ್ತಾ ನಮ್ಮ ಎರಡು ಮಾತುಗಳಿಂದ ನಾವು ಮಂಗಲವನ್ನು ಹಾಡುತ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.